ಇಲ್ಲಿ ಈ ರಸ್ತೆ ನಮಗೆ ಮೂಲಭೂತ ಸೌಕರ್ಯ, ಇದನ್ನು ನಮ್ಮ ಅಧಿಕಾರಿಗಳು ಸರಿ ಮಾಡಿಕೊಟ್ಟಿಲ್ಲ. ತುಂಬ ಸಲ ನಾವು ಮನವಿ ಮಾಡಿದ್ದೇವೆ. ಇದಕ್ಕೊಂದು ಪರಿಹಾರ ಮಾಡಿ ಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ತೋಡು ಬ್ಲಾಕ್ ಆದರೆ ಎಷ್ಟೋ ಒಂದು ಕೃಷಿಕರಿದ್ದಾರೆ, ನಾವೆಲ್ಲ ನೀರು ನಿಲ್ತದೆ. ಆ ನೀರು ತೋಟ ನಿಂತೆಲ್ಲ ಅಡಿಕೆ ಕೆಳಗೆ ಬೀಳ್ತದೆ. ಮೊನ್ನೆ ಇತ್ತೀಚೆಗೆ ಒಬ್ಬರು ಬೈಕ್ ಬಿದ್ದರು ಕೆಳಗಡೆ. ನೀರು ಹೋಗಲಿಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಆ ನೀರು ಕೂಡ ಇದೇ ರಸ್ತೆಯಲ್ಲಿ ಹೋಗಿ ಈ ರಸ್ತೆ ಇನ್ನೂ ಕೂಡ ಕುಸಿಯುವಂಥ ಭೀತಿಯಲ್ಲಿದೆ. ಗ್ರಾಮ ಸಭೆಯಲ್ಲಿ ಬನ್ನಿ ಅಧಿಕಾರಿಗಳಂತ ಹೇಳಿದರೆ ಅವರು ಬರ್ತಾ ಇಲ್ಲ, ಅದು ನಮಗೆ ಸಂಬಂಧಪಟ್ಟಿಲ್ಲ, ನಾವು ಗ್ರಾಮ ಸಭೆಗೆ ಬರಲಿಕ್ಕೆ ಇಲ್ಲ ಅಂತ ಹೇಳಿದರೆ. ರಸ್ತೆ ಅನ್ನುವಂಥದ್ದು ಆಯಾ ಊರುಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತಹ ಪ್ರಮುಖವಾಗಿರುವಂತಹ ವ್ಯವಸ್ಥೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಆಯಾ ಊರುಗಳಲ್ಲಿ ರಸ್ತೆಗಳು ಸಮರ್ಪಕವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅವಿರತವಾಗಿ ಶ್ರಮಿಸ್ತಾರೆ. ಆದರೆ ನಾವಿವಾಗ ನಿಂತಿರುವಂತಹ ಜಾಗವನ್ನು ನೀವು ನೋಡಿದ್ರಿ ಅಂತ ಹೇಳಿದ್ರೆ ಏನೀ ಅವಸ್ಥೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಮೂಡ್ತಾ ಇರುವಂಥದ್ದು. ಅದರ ಜೊತೆಗೇನೆ ಊರಿನ ಸ್ಥಳೀಯರಂತೂ ಈ ಒಂದು ರಸ್ತೆಯ ಅಸಮರ್ಪಕ ವ್ಯವಸ್ಥೆಯನ್ನ ಕಂಡು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತು ಬರ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ ನಾವು ನಿಂತಿರುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಬೆಳಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೈತಡ್ಕದಲ್ಲಿರುವಂತಹ ಸ್ಥಳವನ್ನ ನಾವೀಗ ತೋರಿಸ್ತಾ ಇರುವಂತದ್ದು. ಕಾಣಿಯೂರಿನ ಪಕ್ಕದಲ್ಲಿರುವಂತದ್ದು ಬೈತಡ್ಕ. ರಸ್ತೆಯ ಸಮಸ್ಯೆ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೀವು ಚಿತ್ರಣದಲ್ಲಿ ನೋಡಬಹುದಾಗಿದೆ. ರಸ್ತೆಯ ಪಕ್ಕದಲ್ಲಿಯೇ ಬೃಹತ್ ಆಗಿರುವಂತಹ ಹೊಂಡ ನಿರ್ಮಾಣ ಆಗಿದೆ. ಮಳೆ ಬಂದಂತಹ ಹೊತ್ತಿನಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಚರಂಡಿಯ ವ್ಯವಸ್ಥೆ ಇಲ್ಲ. ನೀರೆಲ್ಲವೂ ಕೂಡ ಈ ರಸ್ತೆಯಿಂದಲೇ ಹರಿದು ಹೋಗಿದೆ. ಇಲ್ಲಿರುವಂತಹ ಭೂಮಿ ಕುಸಿದಿದೆ. ಹಾಗಾಗಿ ರಸ್ತೆ ಕೂಡ ಕುಸಿದಿರುವಂಥದ್ದು. ನೀವು ನೋಡಿದ್ರೆ ಎಷ್ಟೊಂದು ಅಗಲ ಇದೆ ರಸ್ತೆ ಅನ್ನುವಂಥದ್ದನ್ನ ಕೂಡ ನೋಡ್ಬೋದು. ಇಲ್ಲಿ ಪುತ್ತೂರು ಹಾಗೆಯೇ ಸುಬ್ರಹ್ಮಣ್ಯ ಸಂಪರ್ಕ ಮಾಡುವಂತಹ ರಾಜ್ಯ ಹೆದ್ದಾರಿ ಇದು. ಇಲ್ಲಿಂದ ಪ್ರತಿನಿತ್ಯ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಇದೆ. ಒಂದಿಷ್ಟು ವಾಹನಗಳು ಇಲ್ಲಿ ಬಿದ್ದು ಅವಘಡಗಳು ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಇದಕ್ಕೊಂದು ಸರಿಯಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ನೀವು ಅಲ್ಲಿ ಮರವನ್ನ ನೋಡ್ತಾ ಇದ್ದೀರಲ್ವಾ, ಅಲ್ಲಿಯವರೆಗೆ ಇಲ್ಲಿ ಭೂಮಿ ಇತ್ತು ಅನ್ನುವಂಥದ್ದು. ಆದ್ರೆ ಈಗ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಹೊಂಡವನ್ನ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯ. ಈ ರಸ್ತೆಯಲ್ಲಿಯೇ ಮಳೆಗಾಲದಲ್ಲಿ ನೀರು ಬರುತ್ತೆ. ಇಷ್ಟೊಂದು ಅವಾಂತರ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ನೀರು ಯಾವ ಮಟ್ಟಿಗೆ ಬದ್ದಿರ್ಬೋದು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸಮರ್ಪಕವಾದ ಚರಂಡಿ ವ್ಯವಸ್ಥೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ವ್ಯವಸ್ಥೆ ಆಗ್ತಾ ಇರಲಿಲ್ಲ. ಬಟ್ ಸಮರ್ಪಕವಾದ ಚರಂಡಿ ಇಲ್ಲಿ ನಿರ್ಮಾಣ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರುವಂತಹ ಅವಾಂತರಕ್ಕೆ ಕಾರಣ ಆಗಿರುವಂತದ್ದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ವಾಹನಗಳ ಅವಘಡ ಆಯ್ತು ಅಂತ ಹೇಳಿದಾಗ ಎಲ್ಲಿಯವರೆಗೆ ತಲೆ ಓಡಿಸಿದ್ದಾರೆ ಅಂತ ಕೇಳಿದ್ರೆ ತಾತ್ಕಾಲಿಕವಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇಟ್ಟಿಗೆಯನ್ನ ಇಟ್ಟು ಇಲ್ಲಿ ಅಪಾಯ ಇದೆ ಅನ್ನುವಂತಹ ಫಲಕವನ್ನ ಹಾಕಿದ್ದಾರೆ. ಅದರ ಜೊತೆಗೇನೆ ಇಲ್ಲಿ ಇಟ್ಟಿಗೆಯನ್ನ ಇಟ್ಟಿದ್ದಾರೆ. ಇದನ್ನ ನೋಡಿದವರಿಗೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಇಟ್ಟಿರುವಂಥದ್ದು. ಆದರೆ ಈ ಇಟ್ಟಿಗೆ ಕೂಡ ಎಷ್ಟೊಂದು ಅಪಘಾತಗಳಿಂದಾಗಿ ಅದು ಕೂಡ ಮುರಿದು ಬಿದ್ದಿರುವಂಥದ್ದು. ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥದ್ದು ತುಂಬಾ ಅವಘಡಗಳು ಇಲ್ಲಿ ಸಂಭವಿಸಿದೆ. ಅದೆಷ್ಟೋ ಜೀವಗಳನ್ನ ನಾವು ರಕ್ಷಣೆ ಮಾಡಿದ್ದೀವಿ. ಆದರೆ ಸಂಬಂಧಪಟ್ಟವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟರೆ ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಆಗಲಿಲ್ಲ ಅನ್ನುವಂಥದ್ದು. ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಈ ಬಗ್ಗೆ ಸಮಸ್ಯೆಯನ್ನ ಹೇಳಿದ್ದಾರೆ. ಅದರ ಜೊತೆಗೇನೆ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಹೇಳಿದ್ದಾರೆ. ಗ್ರಾಮ ಸಭೆ ಆಗುವಂತ ಹೊತ್ತಿಗೆ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಕೂಡ ಹೋಗಿ ನಾವು ಸಮಸ್ಯೆಯ ಬಗ್ಗೆ ಹೇಳಿದ್ದೇವೆ. ಬಟ್ ಯಾವುದೇ ರೀತಿಯಾದಂತಹ ಸ್ಪಂದನೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಒಂದು ಭಾಗದಲ್ಲಂತೂ ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಇನ್ನೊಂದು ಭಾಗದಲ್ಲಿ ಕೂಡ ಅದೇ ಸಮಸ್ಯೆ, ಅದು ಚರಂಡಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ. ಹಾಗಾಗಿ ನೀರೆಲ್ಲವೂ ಕೂಡ ಇಲ್ಲಿಂದಲೇ ಬರುತ್ತೆ, ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಇಲ್ಲಿನ ಸ್ಥಳೀಯರಂತೂ ಪ್ರತಿನಿತ್ಯ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯರು ಏನು ಹೇಳ್ತಾರೆ ಅನ್ನುವಂಥ ಅಭಿಪ್ರಾಯವನ್ನ ಕೂಡ ನಿಮ್ಮ ಮುಂದೆ ಇಡ್ತೇವೆ. ರಸ್ತೆಯ ಒಂದು ಭಾಗ ಸಂಪೂರ್ಣವಾಗಿ ಹದಗೆಟ್ಟಿರುವಂತದ್ದು, ಸಾಲು ಸಾಲು ಅವಘಡಗಳು ಕೂಡ ಇಲ್ಲಿ ಸಂಭವಿಸಿದೆ. ಆದ್ರೂ ಕೂಡ ಸಂಬಂಧಪಟ್ಟವರಿಗೆ ಹೇಳಿದ್ರೆ ಯಾವುದೇ ರೀತಿಯಾದಂತ ಸಮಸ್ಯೆ ಪರಿಹಾರ ಇಲ್ಲಿ ಕಾಣ್ತಾ ಇಲ್ಲ. ಬೂತ್ನ ಅಧ್ಯಕ್ಷರಾಗಿರುವಂತಹ ವಿಜಿತ್ ಮುಂಡಾಲ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ವಾಹನಗಳು ನಾವಿವಾಗ ಹೋಗುವಾಗ್ಲೇ ನೋಡ್ತಾ ಇದ್ದೇವೆ, ಒಂದು ಬದಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಬದಿಯವರು ಸೈಡ್ ಹಾಕ್ಲೇಬೇಕಾಗುತ್ತೆ, ಇಲ್ಲದಿದ್ರೆ ಕಷ್ಟ ಅನ್ನುವಂಥದ್ದಾಗಿದೆ. ನೀವು ಇದನ್ನ ನೋಡ್ಕೊಂಡು ಬಂದಿದ್ದೀರಾ ನಿರಂತರವಾಗಿ, ಹೇಳಿ ಸರ್. ಕಳೆದ ಮಳೆಗಾಲದಲ್ಲಿ ಅವಘಡ ಸಂಭವಿಸಿದೆ. ಜೋರಾಗಿ ಮಳೆ ಬಂದಾಗ ಇಲ್ಲಿ ನೋಡಿ ಚರಂಡಿ ನೀರು, ಯಾವುದೇ ರೀತಿಯ ಚರಂಡಿ ಸಮರ್ಪಕವಾಗಿ ಇಲ್ಲಿ ಬರ್ತಾ ಇಲ್ಲ. ಈ ಚರಂಡಿ ನೀರೇ ರಸ್ತೆ ಮುಖಾಂತರ ಬಂದು ಇಲ್ಲಿ ರಸ್ತೆ
ರಸ್ತೆ ಇಕ್ಕೆಲುಗಳು ಇಲ್ಲಿ ಏನಾಗಿದೆ, ಬರೆ ಜರಿದು ಬಿದ್ದಿದೆ, ಮಣ್ಣೆಲ್ಲ ಕೆಳಗೆ ಹೋಗಿದೆ. ಇಲ್ಲಿ ನಮ್ಮದು ರಾಜ್ಯ ಹೆದ್ದಾರಿ ಇದು, ಸುಬ್ರಹ್ಮಣ್ಯ ಹೋಗುವ ರಸ್ತೆ ಇದು. ದರ್ಬೆಯಿಂದ ಕಾಣಿಯೂರು ಮಾರ್ಗವಾಗಿ ಸುಬ್ರಹ್ಮಣ್ಯ ಹೋಗುವಂಥದ್ದು ಒಂದು ಪ್ರಮುಖವಾದ ರಸ್ತೆ. ಇಲ್ಲಿ ಈ ರಸ್ತೆ ನಮಗೆ ಮೂಲಭೂತ ಸೌಕರ್ಯ, ಇದನ್ನು ನಮ್ಮ ಅಧಿಕಾರಿಗಳು ಸರಿ ಮಾಡಿಕೊಟ್ಟಿಲ್ಲ. ತುಂಬ ಸಲ ನಾವು ಮನವಿ ಮಾಡಿದ್ದೇವೆ. ಇದಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ಆಡಳಿತ ಕೂಡ ಕರೆಕ್ಟಾಗಿ ಸ್ಪಂದನೆ ಮಾಡಲಿಲ್ಲ. ಹಾಗೆ ಬೇರೆ ಬೇರೆ ಮನವಿಯನ್ನು ಮಾಡಿದ್ದೇವೆ. ಅದಲ್ಲದೆ ತುಂಬ ಅವಘಡ ಸಂಭವಿಸಿದೆ. ಸರಿಸುಮಾರು ಒಂದು 15ಕ್ಕೂ ಹೆಚ್ಚಿನ ಅಪಘಾತ ಸಂಭವಿಸಿದೆ. ನಮ್ಮ ಸ್ಥಳೀಯರಾದ ಜಗದೀಶ್ ಇರ್ಬೋದು, ಅಥವಾ ಉದಯಣ್ಣ ಇರ್ಬೋದು, ಅಥವಾ ಮೋಹನನ್ ಇದ್ದಾರೆ. ಇವರು ಇರುವುದರಿಂದ ಇಲ್ಲಿ ತುಂಬ ಜನರ ಏನಾಗಿದೆ, ಪ್ರಾಣ ಉಳಿದಿದೆ. ಸೂಕ್ತ ಸಮಯದಲ್ಲಿ ಅವರನ್ನು ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ದಾರೆ. ರಾತ್ರಿ 12 ಗಂಟೆ 1 ಗಂಟೆ ಇಂಥ ಸಂದರ್ಭದಲ್ಲಿ ಮೊನ್ನೆ ತಾನೇ ಒಂದು ಕಾರ್ ಬಿದ್ದಿದೆ, ಮೊನ್ನೆ ಮಳೆಗಾಲದಲ್ಲಿ ತುಂಬ ಸುದ್ದಿ ಹಬ್ಬಿದೆ. ಅದು ಅವರ ಪ್ರಾಣ ಉಳಿಸುವುದು ಇವರೇ. ಸೊ ಹೀಗಾಗಿ ಇನ್ನು ಮುಂದಕ್ಕಾಗುವಂಥ ಅವಘಡವನ್ನು ತಕ್ಷಣ ಅಧಿಕಾರಿಗಳು ಇದರ ಬಗ್ಗೆ ಒಂದು ಕ್ರಮವನ್ನು ವಹಿಸಿ ಇದನ್ನು ತಪ್ಪಿಸಬೇಕು. ನಮ್ಮ ಮುಖ್ಯ ರಸ್ತೆ ಆಗೋದ್ರಿಂದ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದನೆ ನೀಡಬೇಕು. ಇಲ್ಲಿ ನಮಗೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡಬೇಡಿ, ಯಾರ ಒತ್ತಡಕ್ಕೂ ಮಣಿಬೇಡಿ. ಖಾಸಗಿಯವರೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ, ಅವರು ಸೂಕ್ತವಾದ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ. ಅದರಿಂದಾಗಿ ತುಂಬ ಅವಘಡ ಸಂಭವಿಸಿದೆ. ಇನ್ನು ಬರುವ ಮಳೆಗಾಲಕ್ಕೆ ಮುಂಚೆ ಇದನ್ನು ಸೂಕ್ತವಾಗಿ ಇದಕ್ಕೊಂದು ಪರಿಹಾರ ಮಾಡಿ ಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ನಾವು ಇಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಒಂದು ಉಗ್ರ ಹೋರಾಟವನ್ನು ಮಾಡುವುದರಲ್ಲಿದ್ದೇವೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದನೆ ನೀಡಬೇಕಾಗಿ ಈ ಮೂಲಕ ತಮ್ಮ ಹತ್ರ ಮತ್ತೊಮ್ಮೆ ವಿನಯಪೂರ್ವಕದ ವಿನಂತಿಯನ್ನು ಮಾಡ್ತೇವೆ. ಇದೇ ನಮ್ಮ ಕೊನೆಯ ವಿನಂತಿ. ಇದ ನಂತರ ನಾವು ಅತ್ಯಂತ ಉಗ್ರ ಹೋರಾಟವನ್ನು ಮಾಡುವುದು ಖಂಡಿತ. ನಾವು ಪ್ರದೇಶ ಆಡಳಿತಕ್ಕೆ ಕೊಟ್ಟಿದ್ದೇವೆ, ಮತ್ತು PWDಗೆ ಕೊಟ್ಟಿದ್ದೇವೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಸಂಪರ್ಕ ಮಾಡಿದ್ದಾರೆ. ಜಗದೀಶ್ ಅವರು ಖುದ್ದಾಗಿ ತುಂಬ ಜನರಿಗೆ ಫೋನ್ ಮಾಡಿದ್ದಾರೆ, ಬಂದು ನೋಡಿದ್ದಾರೆ. 1-2 ದಿವಸ JCB ವರ್ಕ್ ಮಾಡಿದ್ದಾರೆ. ನಾವು ಹೇಳ್ತೀವಲ್ಲ, ಇನ್ನು ಇಟ್ಟಿಗೆಟ್ಟು ಒಂದು ಏನು ಹೇಳ್ತೀವಿ, ಸದ್ಯದ ಮಟ್ಟಿಗೆ ಒಂದು ತುಪ್ಪ ಸರಿ ಹೋಗಿದ್ದಾರೆ ಅಷ್ಟೇ. ನಮಗೆ ತಾತ್ಕಾಲಿಕ ಅಂತೀವಿ. ನಮಗೆ ಇದಕ್ಕೆ ಪರ್ಮನೆಂಟ್ ಆದ ಸೊಲ್ಯೂಷನ್ ಬೇಕಾಗಿದೆ. ಇಲ್ಲಿಂದ ಒಂದು ಏನು ತಡೆಗೋಡೆ ಕಟ್ಟಿ ಸೂಕ್ತವಾದ ರಸ್ತೆಯನ್ನು ಮಾಡಿ ಕೊಡಬೇಕಾಗಿದೆ. ಇದು ನಮ್ಮ ಮೂಲಭೂತ ಸೌಕರ್ಯ, ಇದನ್ನು ಮಾಡಿ ಕೊಡಲೇಬೇಕು. ಈ ಜಾಗದಲ್ಲಿ ಅಪಘಾತಗಳು ಸಂಭವಿಸಿದಾಗ ತಕ್ಷಣಕ್ಕೆ ಬಂದು ಆಪತ್ ಬಾಂಧವನಾಗಿ ಅದೆಷ್ಟೋ ಜೀವಗಳನ್ನ ಉಳಿಸಿರುವಂತದ್ದು ಅಂತ ಹೇಳಿದ್ರೆ ಜಗದೀಶ್ ಅವರು ಇದನ್ನ ಪ್ರತ್ಯಕ್ಷದರ್ಶಿಯಾಗಿ ಆ ಸಮಸ್ಯೆಗಳಾಗಿದ್ದನ್ನ ಕಂಡಿದ್ದಾರೆ. ಹಾಗೆ ಅವ್ರ ಜೊತೆ ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ಸಮಸ್ಯೆಯಿಂದ 1 ವರ್ಷ ಆಯ್ತು ಮೇಡಮ್. ನಾವು ಮನವಿ ಕೊಟ್ಟು ಎಲ್ಲ ಬೇಡಿಕೆ ಇಟ್ಟು, ಮತ್ತೆ ಅಧಿಕಾರಿ ಬರ್ತಾರೆ, ಫೋಟೋ ತೆಗೆದು ಹೋಗ್ತಾರೆ, ಮತ್ತೆ ಎಂತಿಲ್ಲ. ಇಲ್ಲಿ ಬೈಕ್ ಬೀಳ್ತಾ ಎಲ್ಲ ಮಾಡ್ತಾರೆ. ನಾವು ಮೋಹನ ಗಾಳಿ ಆಗಲಿ, ಲವ ಗಾಳಿ, ಉದಯಕುಮಾರ ಗಾಳಿ ಎಲ್ಲ ಇದ್ದೆ ಎಮರ್ಜೆನ್ಸಿ ಓಡಿ ಬರ್ತೇವೆ ನಾವು. ನಮ್ಮಿಂದ ಅದು ಸಹಾಯ ಮಾಡ್ತೇವೆ. ಅದಾಗಿ ನಾವು ಯಾರಂತ ಏನಂತ ನೋಡುದಿಲ್ಲ ನಾವು. ಯಾಕಂದ್ರೆ ಎಷ್ಟು 1 ವರ್ಷ ಆಯ್ತು ನಾವು ಇಲ್ಲಿ ಬೇಡಿಕೆ ಇಟ್ಟದ್ದು. ಇಲ್ಲಿವರೆಗೆ ಯಾವ ಅಧಿಕಾರಿಗಳಾಗಲಿ, ಯಾವ ಜನಪ್ರತಿನಿಧಿಯಾಗಲಿ ಎಂಥ ವ್ಯವಸ್ಥೆ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಜನಪ್ರತಿಯವರು ಹೇಳಿದ್ದಾರೆ, ನಾವು 10 ಲಕ್ಷ ಇಟ್ಟಿದ್ದೇವೆ ಅದಂತ. ಆದರೆ ಅಧಿಕಾರಿಗಳು ಬೇಜವಾಬ್ದಾರಿ. ಯಾಕಂದ್ರೆ ನಮ್ಮ ಜನರ ಜೀವನದಲ್ಲಿ ಆಟ ಆಡುವಂಥ ಅಧಿಕಾರಿಗಳಿರೋದು. ಇಷ್ಟು ದಿನ ನಾವು ಹೇಳಿದ್ರು ಇಲ್ಲ. ಈ ಕಡೆ ಮೇಡಮ್ ನೋಡಿ, ಕೃಷಿ ತೋಟ, ಈ ತೋಟ ಬ್ಲಾಕ್ ಆದರೆ ಎಷ್ಟೋ ಒಂದು ಕೃಷಿಕರಿದ್ದಾರೆ. ನಾವೆಲ್ಲ ನೀರು ನಿಲ್ತದೆ. ಆ ನೀರು ಎಂತ ಆಗಿದೆ ಗೊತ್ತಾ ಮೇಡಮ್, ತೋಟ ನಿಂತೆಲ್ಲ ಅಡಿಕೆಲ್ಲ ಕೆಳಗೆ ಬೀಳ್ತದೆ. ನಮ್ಮ ಕೃಷಿಕರ ಮೊದಲು ಇದು ಮಾಡಬೇಕು ಮೇಡಮ್, ಕೃಷಿಕರಿಗೂ. ಆಮೇಲೆ ಇದು ಸಾರಿಗೆ ಹೋಗೋ ರೋಡ್, ಇದು ಮಂಜೇಶ್ವರ ಹೈವೇ, ಇದು ಸುಬ್ರಹ್ಮಣ್ಯ ಮಂಜೇಶ್ವರ ಪುತ್ತೂರು ಹೋಗೋ ಹೈವೇ. ಇದನ್ನು ಸರಿ ಮಾಡ್ಕೊಂಡು ನಾವು 1 ವರ್ಷ ಬೇಡಿಕೆ ಇಟ್ಟಿದ್ದೇವೆ. ಬೆಳಂದೂರು ಗ್ರಾಮ ಪಂಚಾಯತಿಯಲ್ಲಿ ನಾವು ಇದು ಗ್ರಾಮ ಸಭೆಯಲ್ಲಿ ಪ್ರತಿಮೆ ಮಾಡಿ PW ಇಂಜಿನಿಯರ್ಗೆ ಮನವಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಆದರೂ ಇಲ್ಲಿವರೆಗೆ ಬೇಜವಾಬ್ದಾರಿತನ ನೋಡಿದ್ದಾರೆ. ಇಲ್ಲಿ ಯಾರು ಬಂದಿಲ್ಲ. ಇನ್ನು ಬರೆಯಿದ್ರೆ ನಾವು ಎಲ್ಲ ಜಾತಿ ಮತ ಪಕ್ಷ ಭೇದ ಮರೆತಿಲ್ಲಿ ಒಗ್ಗಟ್ಟೆ ನಾವು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಇದು ತಾತ್ಕಾಲಿಕವಾಗಿ ಹಾಕಿದ್ದು ಮೇಡಮ್. ಇದರಲ್ಲಿ ಬೈಕ್ ಬಂದು ಮೊನ್ನೆ ಇತ್ತೀಚೆಗೆ ಒಬ್ಬರು ಬೈಕ್ ಬಿದ್ದರು ಕೆಳಗಡೆ. ಯಾರು ವಿಟ್ಲದವರು ಪಂಜಕ್ಕೆ ಹೋಗಿ ಬರುವಾಗ ಬಿದ್ದದ್ದು. ಎಷ್ಟು ಜನ ರಕ್ಷಣೆ ಮಾಡಿದ್ದೀರಿ ನೀವು? ಇಲ್ಲಿ ಬಿದ್ದವರು ನಾವು ಎಬ್ಬಿಸ್ತೇವೆ ಮೇಡಮ್. ಮತ್ತೆ ಎಂತ ಮಾಡೋದಿಲ್ಲ. ಇಲ್ಲೇ ಮನೆ ಇಲ್ಲೇ ಹತ್ರ ನಾವು ನಮ್ದೊಂದು ಉದಯಕುಮಾರ ಆಗಲಿ ನಮ್ಮ ಮುಖ್ಯಸ್ಥರು, ಆ ಕಡೆ ಮೋಹನ್ ಅಂತ ಚಿಕ್ಕಮ್ಮನ ಲಾಭ ಪ್ರಸಾದ್ ಇದ್ದಾರೆ. ಮತ್ತೆ ಯಾರು ಬಂದ್ರು ಎಬ್ಬಿಸ್ತಾರೆ ಎಲ್ಲ ಬಂದಿಲ್ಲಿ. ಏನಾದ್ರು ಜೀವ ಹಾನಿ ಆಗಿದೆ? ಜೀವ ಹಾನಿ ಆಗಿಲ್ಲ. ಗೊತ್ತಾ, ಎಲ್ಲಿ ಮೊನ್ನೆ ಕಾರ್ ಬಿದ್ದಿದ್ದು ಇಚ್ಚಿಗೆ. 2 ಹುಡುಗಿರು, ಒಂದು ಹುಡುಗ ರಿಲೇಷನ್ ಅವರು ಮಂಗಳೂರು ಬರುವರು ರಾತ್ರಿ. ಈಗ ತೋಡಿಗೆ ಬಿತ್ತು, ಮಳೆ ಬಂದು ಹೋಗಿದಷ್ಟೇ. ಆಗ ನಾವು ಇವರು ಫೋನ್ ಮಾಡಿದೆಲ್ಲ, ಚಿಕ್ಕದ್ರ ಫೋನ್ ಮಾಡಿ ನಾವು ಕಾಣಿ ಹಾಸ್ಪಿಟಲ್ ತಗೊಂಡೋಗಿ ಪುತ್ತೂರು ತಗೊಂಡು ಹೋಗಿದ್ದೇವೆ ಹಾಸ್ಪಿಟ್ಲಿಗೆ. ನಾವು ಮೋಹನ್ ಅಗಳಿಯವರು ಗ್ರಾಮ ಸದಸ್ಯರು ಅವ್ರ ಜೀಪಲ್ಲಿ ಹಾಕೊಂಡು ಪುತ್ತೂರು ಹೋಗಿದ್ದೇವೆ. ಆಮೇಲೆ ಇವರು ಬಂದರು, ಅಮಿದಾಜಿ ಅಂತ. ನಾವು ಬರಲಿ ಅಂತ ಹೇಳ್ಬಾರ್ದು, ಬಂದಿದ್ದಾರೆ ಇವರು. ಬಂದು ಅವರು ಸಹ ಬಂದರು. ಇಲ್ಲಿ ನಾವೆಲ್ಲ ಸೇರಿಕೊಂಡು ಅವ್ರ ಹಾಸ್ಪಿಟಲ್ ಬಂದಿಲ್ಲ, ಅಲ್ಲಿ ಸ್ಪಾಟ್ಗೆ ಬಂದರು. ಅವ್ರನ್ನ ಪೇಷಂಟ್ನ ಗಾಡಿ ನಮ್ಮ ಜೀಪ್ಗೆ ಶಿಫ್ಟ್ ಮಾಡಿ ತಗೊಂಡೋಗಿದ್ದೇವೆ. ಈ ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ಹಂತದಲ್ಲೇ ಕೂಡ ನೀವೇನಾದರೂ ಸೂಚನೆಯನ್ನು ಕೊಟ್ಟಿದ್ರೆ ಈ ರೀತಿ ಆದ್ರೆ ಈ ರೀತಿ ಸಮಸ್ಯೆಗಳಾಗಬಹುದು? ಕೊಟ್ಟಿದ್ದೇವೆ, ತುಂಬ ಸಲ ಕೊಟ್ಟಿದ್ದೇವೆ. ಗ್ರಾಮ ಸಭೆಯಲ್ಲಿ ಕೊಟ್ಟಿದ್ದೇವೆ, PW ಇಂಜಿನಿಯರ್ಗೆ ಪ್ರಾರಂಭದಲ್ಲಿ ಕೊಟ್ಟಿದ್ದೇವೆ ಮೇಡಮ್. 1 ವರ್ಷ ಆಯ್ತು ಇಲ್ಲಿವರೆಗೆ. 1 ವರ್ಷದಿಂದ ಇವರು ಬೇಜವಾಬ್ದಾರಿ ಮೇಡಮ್. ಇಲ್ಲಿಂದವರೆಗೆ ಇವರು ಏನು ಗೊತ್ತಾ, ಸಾರ್ವಜನಿಕ ಜೀವನದ ಆಟ ಆಡ್ತಿದ್ದಾರೆ ಈ ಅಧಿಕಾರಿಗಳು. ಇಲ್ಲಿ ಪ್ರಾಣ ಹೋದ್ರೆ ಯಾರು ಹೋಗುದು? ಬಡವರ ಪ್ರಾಣ ಮೇಡಮ್. ಈ ಅಧಿಕಾರಿ ಮಕ್ಕಳು ಬಿದ್ದರೆ ಏನಾಗ್ತದೆ ಅವ್ರಿಗೆ ಗೊತ್ತಾಗುತ್ತಲ್ಲ, ಏನಾಗ್ತದೆ ಇಲ್ಲಿ?
ಹಾಗೆ. ಚಂದ್ರಶೇಖರ್ ಅಂತೇಳಿ, ಸ್ಥಳೀಯರಿಲ್ಲ. ನನ್ನ ಸ್ಥಳೀಯ. ಹೇಳಿ. ನಾವು ಈ ರಸ್ತೆಯಲ್ಲಿ ಯಾವಾಗಲೂ ದಿನನಿತ್ಯ ಸಂಚರಿಸುವವರು. ಮೊನ್ನೆ ಕೂಡ ನಾನು ಇಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವಾಗ ಇದು ಬಹಳ ಕಿರಿದಾಗಿದೆ ರಸ್ತೆ. ಅಂದರೆ ಈ ಚರಂಡಿ ಕುಸಿದು ಹೋದಕ್ಕೆ ಗ್ರಾಮ ಪಂಚಾಯತ್ನವರು ಒಂದು ತಡೆಗೋಡೆಯನ್ನು ಕಟ್ಟಿದ್ರು ಅಡ್ಡಕ್ಕೆ. ಅದು ಗಾಡಿ ಹೋಗಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ ಈ ರೋಡಲ್ಲಿ. ಯಾಕಂದರೆ ಸಪೂರ ಆಗಿದೆ ರೋಡ್. ಒಂದು ಸೈಡಲ್ಲಿ ಅವರು ಯಾರ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಸರಿಯಾಗಿ ಚರಂಡಿ ವ್ಯವಸ್ಥೆ ಕೂಡ ಮಾಡಲಿಲ್ಲ. ಇನ್ನಷ್ಟೇ ಮಳೆಗಾಲದಲ್ಲಿ ಆ ನೀರು ಹೋಗಲಿಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಆ ನೀರು ಕೂಡ ಇದೇ ರಸ್ತೆಯಲ್ಲಿ ಹೋಗಿ ಈ ರಸ್ತೆ ಇನ್ನೂ ಕೂಡ ಕುಸಿಯುವಂಥ ಭೀತಿಯಲ್ಲಿದೆ. ಮತ್ತು ಇಲ್ಲಿ ಹೋಗುವವರಿಗೆ ನಮಗೆ ತುಂಬ ಇದು ಕಷ್ಟ ಆಗ್ತದೆ. ಯಾಕಂದರೆ ಹೇಳಿದರೆ ಒಂದು ಸೈಡ್ ಬರೆದು ಜರಿದಿದೆ, ಇದರಲ್ಲಿ ತುಂಬ ಜನ ಬಿದ್ದು ಗಾಯಗಳೆಲ್ಲ ಆಗಿದೆ. ಈಗ ನೆಕ್ಸ್ಟ್ ಇದರ ಬಗ್ಗೆ ನಾವು ತುಂಬ ಸಲ ಮನವಿ ಮಾಡಿದರೂ ಕೂಡ 1 ವರ್ಷದಿಂದ ಯಾವುದೇ ಕ್ರಮವನ್ನು ಕೈಗೊಳ್ಳದ ಕಾರಣ ಮುಂದೆ ಅತಿ ಶೀಘ್ರವಾಗಿ ಇದಕ್ಕೆ ಒಂದು ಅಧಿಕಾರಿ ವರ್ಗದವರು ಇದರ ಬಗ್ಗೆ ಒಂದು ಗಮನ ವಹಿಸಿ ಇದನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲರೂ ಮಾಡುವಂಥ ಒಂದು ಮನವಿ. ಕೇಶವ್ ಅಂತ, ಹೇಳಿ ಸರ್. ನಾನು ಚಾಲಕನಾಗಿ ವೃತ್ತಿ ಮಾಡ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ಬರುವಾಗ ಮೇಲೆ ಒಂದು ದೊಡ್ಡ ತಿರು ಇದೆ. ಈ ತಿರುವಲ್ಲೂ ಕೂಡ ವೆಹಿಕಲಿಗೆಲ್ಲ ಬರೋರಿಗೆ ಭಾರಿ ಕಷ್ಟ ಆಗ್ತದೆ. ಈ ಮೇಲೆ ಹತ್ತುವಾಗ ತಕ್ಷಣ ಬ್ರೇಕ್ ಹೊಡಿಬೇಕು. ಆ ಸಂದರ್ಭದಲ್ಲಿ ಹಿಂದೆ ಬ್ಲಾಕ್ ಆಗೋದು, ಇದು ಹಿಂದೆ ಯಾವುದೇ ಬ್ಯಾರಿಗೇಡ್ ಕೂಡ ಆಗ್ತಿರಲಿಲ್ಲ. ಮೊದಲೆಲ್ಲ ಅಲ್ಲಿ ಬ್ಯಾರಿಗೇಡ್ ಇತ್ತು. ಈ ಸಮಸ್ಯೆಯಿಂದ ಇದಾದಷ್ಟು ಬೇಗ ಸರಿಯಾಗಬೇಕಂದ್ರೆ ನಾವು ಕೂಡ ಸಾಕಷ್ಟು ಸರಿ ಈ ರೀತಿ ಮನವಿ ಮಾಡಿದ್ವಿ ಪಂಚಾಯತಿಗೆ, ಸ್ಥಳೀಯ ಆಡಳಿತರಿಗೆ. ಆದರೂ ಈ ಬಗ್ಗೆ ಗಮನ ಕೊಡಲಿಲ್ಲ. ಆದ್ದರಿಂದ ತಕ್ಷಣವೇ ಈ ಒಂದು ಮಳೆಗಾಲ ಬರುವ ಮೊದಲು ಈ ಒಂದು ಸಮಸ್ಯೆಯನ್ನು ಸರಿಪಡಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿ ನನ್ನನ್ನು ಇಲ್ಲ ಸ್ಥಳೀಯ ಆಡಳಿತರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ಉದಯ್ ಕುಮಾರ್ ಅಗಲಿ ಅಂತ, ಹೇಳಿ. ಇಲ್ಲಿ ಮನೆ ಹತ್ತಿರ, ಇಲ್ಲಿ ಮನೆ. ಇಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ಬಹಳ ಒಂದು ಮಳೆಯಿಂದಾಗಿ ಅವಘಡ ಸಂಭವಿಸಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಂತಲ್ಲ, ಎಲ್ಲ PWD ರಸ್ತೆಗಳಲ್ಲಿ 2 ಕಡೆ ಚರಂಡಿಯ ವ್ಯವಸ್ಥೆ ಇತ್ತು. ಮುಂದೆಲ್ಲ ನಾವು ಸಣ್ಣದಿರುವಾಗ ಈ ಚರಂಡಿಯನ್ನು ಕ್ಲೀನ್ ಮಾಡುವ ಕೆಲಸ ಇತ್ತು. ಈಗ ಈ PWD ವರ್ಕ್ನವರು ಕಡಿಮೆ, ಈಗ ಕೆಲಸ ಮಾಡೋದೇ ಇಲ್ಲ, ಕಡಿಮೆ ಅಂದರೆ ಆ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಕಾಣ್ತದೆ. ಹಾಗೆ ನೀರು ಹೋಗುವ ವ್ಯವಸ್ಥೆ ಮೊದಲು ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಿ. ಈಗ ಇಲ್ಲಿ ಎಷ್ಟೋ ಸಾರಿ ಅನಾಹುತ ಸಂಭವಿಸಿದೆ. ಇತ್ತೀಚೆಗೆ 2-3 ಬೈಕಿನವರು ಬಿದ್ದಿದ್ದಾರೆ. ಒಂದು ಕಳೆದ ಮಳೆಗಾಲದಲ್ಲಿ ಕಾರೊಂದು ಡೈರೆಕ್ಟ್ ಹೋಗಿ ಹೊಂಡಕ್ಕೆ ಬಿದ್ದಿದೆ. ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ಸರ್ಕಾರದವರು ತಗೊಂಡು ಈ ಬೇಸಿಗೆಗಾಲದಲ್ಲಿ, ಮಳೆಗಾಲ ಬರುವ ಮುಂಚೆ ಇದಕ್ಕೆ ಸೂಕ್ತ ತಡೆಗೋಡೆ ನಿರ್ಮಿಸಿ ಹೋಗುವ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ. ಹಾಗೆ ಇದು ಸ್ಟೇಟ್ ಹೈವೇ ಆಗಿರುವುದರಿಂದ ಸರ್ಕಾರವೇ ಇದಕ್ಕೆ ಹೆಚ್ಚಿನ ಗಮನ ಹರಿಸಬೇಕೆಂದು ನಾವು ಮನವಿ ಮಾಡ್ತೀವಿ. ನನ್ನ ಹೆಸರು ವೇಣುಗೋಪಾಲ್ ಕಲ್ವಾಜಿ ಅಂತೇಳಿ. ನಾವು ಇಲ್ಲಿ ಸ್ಥಳೀಯರು. ನಾವು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ಆಗುವಾಗ, ಪ್ರತಿ ಗ್ರಾಮ ಸಭೆ ಆಗುವಾಗ ನಾವು ಇದರ ಬಗ್ಗೆ ಎಲ್ಲ ಗಮನ ತಂದಿದ್ದೇವೆ. ಆದರೆ ಏನಂದ್ರೆ ಹೇಳಿದರೆ, ಗ್ರಾಮ ಸಭೆಯಲ್ಲಿ ಬನ್ನಿ ಅಧಿಕಾರಿಗಳಂತ ಹೇಳಿದರೆ ಅವರು ಬರ್ತಾ ಇಲ್ಲ. ಅದು ನಮಗೆ ಸಂಬಂಧಪಟ್ಟಿಲ್ಲ, ನಾವು ಗ್ರಾಮ ಸಭೆಗೆ ಬರಲಿಕ್ಕೆ ಇಲ್ಲ ಅಂತ ಹೇಳಿದರೆ. ಈಗ ನೋಡಿದರೆ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಇದು ಕಿಲೋಮೀಟ್ರ್ ಗಟ್ಟಲೆ ಕೆಳಗಿನ ಬದಿಯಲ್ಲಿ ತೋಡು ಹರಿತಾ ಇದೆ. ಅದಕ್ಕೆ ಜರಿದು ಬೀಳುವಂಥ ಅನಾಹುತ ಆಗುವಂತಹ ಸಂದರ್ಭಗಳು ಬರ್ತಾ ಇದೆ. ಅಂದರೆ ಮೇಲ್ಗಡೆ ಕೂಡ ಗುಡ್ಡಗಳಿದೆ, ಅಲ್ಲಿಂದ ನೀರು ಬಂದರೆ ಈ ರೋಡಲ್ಲೇ ಹೋಗ್ತದೆ. ಬೇರೆ ಕಣಿ ಎಲ್ಲ ಇಲ್ಲ. ಆದರೆ ಈ ರೋಡ್ನ ಪಕ್ಕದಲ್ಲೇ ಹರಿದು ಹೋಗ್ತದೆ. ಮತ್ತು ಇಲ್ಲಿ ತಡೆಗೋಡೆ ಕಟ್ಟಿದರು, ಅದು ಎಲ್ಲ ಬಿದ್ದು ಹೋಗಿದೆ. ಈಗ ಇನ್ನೂ ಮುಂಜಾಗ್ರತೆಯಾಗಿ ನಮಗೆ ಯಾವುದೇ ಇದನ್ನು ಅಡ್ಡ ಇಟ್ಟಂತಹ ವ್ಯವಸ್ಥೆಗಳೇ ಇಲ್ಲ. ನಾವು ಯಾವುದೇ ರಾಜಕೀಯದವರಿಗೆ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅಥವಾ ಗ್ರಾಮ ಪಂಚಾಯಿತಿ, ಮೊದಲಾಗಿ ಗ್ರಾಮ ಪಂಚಾಯಿತಿ ಇದರ ಬಗ್ಗೆ ಕ್ರಮ ತಗೊಳ್ಬೇಕು. ಗ್ರಾಮ ಪಂಚಾಯಿತಿಯವರು ಏನಂದರೆ, ನಾವು ಹೇಳಿದರೆ ಅವರು ತಲೆ ಅಲ್ಲಾಡಿಸೋದು ಮಾತ್ರ ಬಿಟ್ಟರೆ ಮತ್ತು ಯಾವುದೇ ಕೆಲಸಗಳನ್ನು ಮಾಡ್ತಾಯಿಲ್ಲ. ಒಂದು ಕಣಿ ಫಸ್ಟಿಗೆ ರಿಪೇರಿ ಮಾಡಿದರೆ ಈ ನೀರು ಸರಾಗವಾಗಿ ಕಣಿಯಲ್ಲಿ ಹೋಗ್ತದೆ, ರಸ್ತೆಯಲ್ಲಿ ಬರೋದಿಲ್ಲ. ಇದು ಈಗ ಏನಾಗಿದೆ ಅಂದರೆ, ಪಕ್ಕದ ಮನೆಗಳೆಲ್ಲ ಕಟ್ಟಿಕೊಂಡು ಹೋಗ್ತಾರೆ, ರೋಡ್ ಸೈಡಲ್ಲಿ ಕಟ್ತಾರೆ. ಅದಕ್ಕೆ ಇಷ್ಟು ಮೀಟರ್ ಅಂತರದಲ್ಲಿ ಕಟ್ಟಬೇಕು ಅಂತ ಇದ್ದರೆ ಅದನ್ನು ಗ್ರಾಮ ಪಂಚಾಯಿತಿ ಅದನ್ನು ನೋಡ್ತಾನೇ ಇಲ್ಲ, ಗಮನಿಸ್ತಾ ಇಲ್ಲ. ಅವರಿಗೆ ಲೈಸೆನ್ಸ್ ಕೊಡ್ತಾರೆ, ಅವರು ಅವರಷ್ಟಕ್ಕೆ ಇರ್ತಾರೆ. ಮನೆ ಕಟ್ಟುವವರು ಅಲ್ಲಿ ತನಕ, ರಸ್ತೆ ಪಕ್ಕ ತನಕ ಕಟ್ಟಿಕೊಂಡು ಬರ್ತಾರೆ. ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿ ಹರಿದು ಹೋಗುವಾಗೆ ಮಾಡ್ತಾ ಇಲ್ಲ. ಇದು ನಮ್ಮ ರಸ್ತೆಗೆ, ಎಲ್ಲ ರಸ್ತೆಗಳಿಗೂ ಕೂಡ, ಗ್ರಾಮ ಇಲ್ಲಿ ಹಳ್ಳಿಯ ರಸ್ತೆಗಳಿಗೆ ಅದೇ ತೊಂದರೆ ಅಂತ ಹೇಳ್ಬೋದು. ನಗರ ಆಡಳಿತದಲ್ಲಿ ಆದರೆ ಅವರಿಗೆ ಕ್ರಮ ತೆಗೆದುಕೊಳ್ಳಿ. ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ನಾವು ಅನಿಸ್ತಾ ಇದ್ದೇವೆ. ಇಲ್ಲಿ ಕಳೆದ ಮಳೆಗಾಲದ ಹೊತ್ತಿನಲ್ಲಿ ಇದು ಒಂದು ಅನಾಹುತ ಆಗಿ ಹೋಗಿದೆ. ಸ್ಥಳಕ್ಕೆ ಮೊದಲಾಗಿ ಒಂದು ಕಾರು, 2 ಹೆಣ್ಣುಮಕ್ಕಳು, 1 ಹುಡುಗ ಬಿದ್ದು ದೊಡ್ಡ ಅನಾಹುತ ಆಗಿ ಹೋಗಿದೆ. ಇದನ್ನು ನಾವು ಪಕ್ಕದವರೆಗೆ ಸೇರಿಕೊಂಡು ಅವರನ್ನು ಆಸ್ಪತ್ರೆಗೆ ಮುಟ್ಟುವ ಯಶಸ್ಸು ಮಾಡಿಬಿಟ್ಟಿದ್ದೆವು.
ಇದಕ್ಕೆ ಯಾವ ಗೌರ್ಮೆಂಟ್ ಆಗಲಿ ಪ್ರತಿನಿಧಿಗಳಾಗಲಿ ಪಂಚಾಯತ್ ಆಗಲಿ ಹೇಳಿದ ಕೂಡಲೇ ಬಂದು ನೋಡುವುದು ಪಟ ತೆಗೆಯುವುದು ಹೋಗುವುದು ಮಾಡ್ತಾ ಅಂತ ಹೇಳುವುದಲ್ಲದೆ ಈ ತನಕ ವರ್ಷ ಒಂದಾಗ್ತಾ ಉಂಟು, ಸಮಸ್ಯೆ ಆಗ್ತಾ ಉಂಟು. ಅಂದರೆ ಇಲ್ಲಿ ಮೇಲಭಾಗ ಸ್ಥಳೀಯರ ಮನೆ ಉಂಟು, ಕೆಳ ಭಾಗ ಕೃಷಿ ಜಾಗ ಉಂಟು. ಕೃಷಿ ಭಾಗವು ಅವಕಾಶ ಆ ಭಾಗದ ಜನಗಳು ಅದನ್ನು ಕೃಷಿ ಮಾಡುವುದಿಲ್ಲ, ಅದನ್ನು ಹಾಗೆಯೇ ಮಣ್ಣಾಕಿ ಎಲ್ಲ ನೀರೆಲ್ಲ ಬುಳಕಾಗ್ತಾ ಉಂಟು. ಎಷ್ಟೋ 3-4 ಕಿಲೋಮೀಟ್ರ್ ದೂರದಿಂದ ಬರುವಂಥ ನೀರುಗಳು ಇಲ್ಲಿ ಮಣ್ಣು ಹಾಕಿ ಸ್ಟಾಕ್ ಆಗಿ ನೀರಷ್ಟು ಸ್ಟಾಕ್ ಆದ ಕೂಡಲೇ ಈ ಮಣ್ಣು ಕರಗಿ ಹೋಗಿ ಸಮಸ್ಯೆ ಆಗ್ತಾ ಉಂಟು. ದಯವಿಟ್ಟು ಗೌರ್ಮೆಂಟ್ ಆಗಲಿ ಪ್ರತಿನಿಧಿ ಆಗಲಿ ಪಂಚಾಯತ್ ಆಗಲಿ ಯಾವ ಅಧಿಕಾರಿಗಳಾದರೂ ಇದನ್ನು ಕೂಡಲೇ ಈ ತಡೆಗೋಡೆ ನಿರ್ಮಿಸಿ ಈ ನಮ್ಮ ಊರಿನ ಈ ರೋಡನ್ನು ಸಮಸ್ಯೆ ಇಲ್ಲದಾಗಿ ಮಾಡಿಕೊಡಬೇಕಾಗಿ ನನ್ನ ವಿನಂತಿ. ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಬೈತಡ್ಕ ಅಂತ ಹೇಳಿದ್ರೆ ಈ ಹಿಂದೆ ಮಳೆಗಾಲದಲ್ಲಿ ಕಾರೊಂದು ಬೈತಡ್ಕ ಸೇತುವೆಗೆ ಬಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆ ಬಳಿಕ ಇದೀಗ ಬೈತಡ್ಕದ ಇದೇ ಜಾಗದಲ್ಲಿ ಸೇತುವೆಯಿಂದ ಸ್ವಲ್ಪ ಮುಂದೆ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಣಸಿಗುವಂತ ಇದೇ ಜಾಗದಲ್ಲಿ ಅದೆಷ್ಟೋ ಅವಘಡಗಳು ಸಂಭವಿಸಿರುವಂತದ್ದು. ಆದ್ರೆ ಸಂಬಂಧಪಟ್ಟವರಿಗೆ ತಿಳಿಸಿದ್ರೆ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು. 1 ವರ್ಷದಿಂದ ಇವರು ಮನವಿಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಆದ್ರೆ ಯಾವುದೇ ರೀತಿಯಾಗಿ ಕೂಡ ಇತ್ತ ಮುಖ ಮಾಡ್ಲಿಲ್ಲ ಅನ್ನುವಂಥದ್ದು ಕೂಡ ಏನು ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರಾ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ. ಇಲ್ಲಿನ ಸ್ಥಳೀಯರಂತೂ ಸಾಕಾಗಿ ಹೋಗಿದೆ ಅವರಿಗೆ, ನಾವು ಮನವಿಯನ್ನ ಕೊಡ್ತಾನೆ ಇದ್ದೀವಿ, ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅವರು ಕೊನೆಯ ಹಂತವಾಗಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಪ್ರತಿಭಟನೆ ಅನ್ನುವಂಥದ್ದು. ನಾವು ದೊಡ್ಡ ಮಟ್ಟಿನ ಹೋರಾಟವನ್ನ ಮಾಡ್ತೇವೆ, ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂಥದ್ದು. ಅಧಿಕಾರಿಗಳು ಒಂದು ಬಾರಿ ಇಲ್ಲಿಗೆ ಬಂದು ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ ಏನಾಗಿದೆ ಇಲ್ಲಿ ಅನ್ನುವಂಥದ್ದು. ಅದಕ್ಕಿಂತಲೂ ಒಂದು ಏನು ವಿಚಾರ ಅಂತ ಹೇಳಿದ್ರೆ ಈ ರಸ್ತೆಯಿಂದ ಅದೆಷ್ಟೋ ಅಧಿಕಾರಿಗಳು ನೀವು ಸಂಚಾರವನ್ನ ಮಾಡಿರ್ಬೋದು, ಒಂದು ಬಾರಿ ಇತ್ತ ಕಣ್ಣಾಡಿಸಿರ್ತೀರಾ, ಆದ್ರೂ ಕೂಡ ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿಪರ್ಯಾಸವೇ ಸರಿ. ಹಾಗಾಗಿ ಈ ಒಂದು ಬೈತಡ್ಕದಲ್ಲಿರುವಂತಹ ರಸ್ತೆ ಸಮಸ್ಯೆ ಶೀಘ್ರವಾಗಿ ಮುಕ್ತಿಯನ್ನ ಕಾಣಬೇಕು, ಸ್ಥಳೀಯರು ನಿಟ್ಟುಸಿರು ಬಿಡಬೇಕು. ಅದರ ಜೊತೆಗೇನೆ ಇಲ್ಲಿರುವಂತಹ ವಾಹನ ಸವಾರರು ಕೂಡ ನೆಮ್ಮದಿಯಿಂದ ಯಾವುದೇ ಭಯ ಇಲ್ಲದೆ ಸಂಚಾರವನ್ನ ಮಾಡುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಹೀಗಾಗಬೇಕು ಅಂತ ಹೇಳಿದ್ರೆ ರಸ್ತೆಯನ್ನ ಶೀಘ್ರವಾಗಿಯೇ ಸರಿ ಮಾಡಿ ಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಅಧಿಕಾರಿಗಳು ಇತ್ತ ಆಗಮಿಸಿ ಒಮ್ಮೆ ಈ ಸಮಸ್ಯೆಯನ್ನ ನೋಡಬೇಕು. ಅದರ ಜೊತೆಗೆ ಅನುದಾನವನ್ನ ತಂದು ಸಮರ್ಪಕವಾಗಿರುವಂತಹ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕು, ಸಮರ್ಪಕವಾದ ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುಧಾಕರ್ ಕಾಣಿಯೂರು, ಕುಶಲಪ್ಪ, ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.